ಕರ್ನಾಟಕ ಸೇವಾವೃಂದ ಸುರತ್ಕಲ್ ಹಾಗೂ ತಾರಾ ಟವರ್ಸ್ ಸುರತ್ಕಲ್ ಆಶ್ರಯದಲ್ಲಿ ಡಬಲ್ಸ್ ಕ್ಯಾರಂ ಟೂರ್ನಮೆಂಟ್ ಸುರತ್ಕಲ್ನ ಕರ್ನಾಟಕ ಸೇವಾವೃಂದದ ಲೋಕಯುಶಿಟಿ ಸ್ಮಾರಕ ರಂಗಮಂದಿರದ ವಠಾರದಲ್ಲಿ ನಡೆಯಿತು. ಮೊದಲಿಗೆ ದೀಪ ಬೆಳಗುವ ಮೂಲಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಬಳಿಕ ಕ್ಯಾರಂ ಆಡುವ ಮೂಲಕ ಡಬಲ್ಸ್ ಕ್ಯಾರಂ ಟೂರ್ನಮೆಂಟ್ಗೆ ಚಾಲನೆಯನ್ನ ನೀಡಲಾಯಿತು. ಈ ಸಂದರ್ಭ ಕರ್ನಾಟಕ ಸೇವಾವೃಂದದ ಅಧ್ಯಕ್ಷ ಸುರೇಶ್ ಚಂದ್ರ ಶೆಟ್ಟಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಡಬಲ್ಸ್ ಕ್ಯಾರಂ ಟೂರ್ನಮೆಂಟ್ ಯಶಸ್ವಿಯಾಗಿ ಮೂಡಿಬರಲಿ ಅಂತ ಶುಭ ಹಾರೈಸಿದರು. ಈ ಟೂರ್ನಮೆಂಟ್ಗೆ ಸಾಧಾರಣ 43 ಟೀಮ್ ಇದರಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಈ ಟೂರ್ನಮೆಂಟ್ ಒಳ್ಳೆ ರೀತಿಯಲ್ಲಿ ನಡೀಲಿ. ಸೋಲು ಗೆಲುವು ಇರುವುದು ಖಚಿತ. ಗೆದ್ದವರು ಪ್ರೈಸ್ ಅಂತ ಕೊಟ್ಟೋಗ್ತಾರೆ, ಸೋತವರು ನಗುಮುಖದಿಂದ ಹೋಗ್ಬೇಕು. ಯಾಕಂದ್ರೆ ಈ ಸಲ ಸೋತವ್ರು ನೆಕ್ಸ್ಟ್ ಟೈಮ್ ಖಂಡಿತ ಗೆಲ್ಲುವುದರಲ್ಲಿ ಏನೂ ಸಂದೇಶವಿಲ್ಲ. ಟೂರ್ನಮೆಂಟ್ ಅಂದರೆ ಆಗಿದೆ, ಅದೊಂದು ಚಾಲೆಂಜ್ ಅಲ್ಲಿ ಯಾರು ಸೋಲ್ತಾರೆ ಗೆಲ್ತಾರೆ. ಹಾಗೆಯೇ ಗೆದ್ದವರು ಪ್ರಥಮ ಬಹುಮಾನ ಸಿಗ್ತದೆ, ಹಾಗೆ ದ್ವಿತೀಯ ಬಹುಮಾನ. ಈಗ ನಿಮಗೆ ನೋಡಿದಾಗ ನಿಮಗೆ ಶೀಲ್ಡ್ ಎಲ್ಲ ಒಳ್ಳೊಳ್ಳೆ ಶೀಲ್ಡ್ ನಾವು ಕರ್ನಾಟಕ ಸೇವಾವೃಂದದಿಂದ ಇಟ್ಟಿದ್ದೇವೆ. ಈ ಸಂದರ್ಭ ಅಕ್ಷಯ ಎಲೆಕ್ಟ್ರಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ನ ಮಾಲಕರಾದ ರವಿಕುಮಾರ್ ಸುರತ್ಕಲ್, ಪಿಎಸ್ ಶರ್ಮಾ, ಬಿಕೆ ತಾರನಾಥ್, ಗಂಗಾಧರ್ ಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.